ಅಕ್ಟೋಬರ್ 14ರಂದು ರಾಜ್ಯದಾದ್ಯಂತ ಕೋಟಿಗೊಬ್ಬ ತೆರೆಗೆ ಅಪ್ಪಳಿಸಲಿದೆ. ಈ ಮೂಲಕ ಕರೋನಾದಿಂದಾಗಿ ಮುಚ್ಚಿದ್ದ ಒಂದಿಷ್ಟು ಚಿತ್ರಮಂದಿರಗಳು ತೆರೆದುಕೊಳ್ತಿದೆ. ಹಾಗೆ ಈಗಾಗಲೇ ಚಿತ್ರಮಂದಿರದ ಮುಂದೆ ಕಿಚ್ಚನ ಕಟೌಟ್ಗಳು ರಾರಾಜಿಸುತ್ತಿದೆ. ಈ ಪೈಕಿ ರಾಜಧಾನಿಯ ಪ್ರಸನ್ನ ಚಿತ್ರಮಂದಿರದ ಮುಂದೆ ಹಾಕಿರುವ ಕಟೌಟ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಹೌದು, ಪ್ರಸನ್ನ ಚಿತ್ರಮಂದಿರದ ಮುಂದೆ ಕಿಚ್ಚ ಸುದೀಪ್ ಅವರ ಕಟೌಟ್ ಅನ್ನು ಹಾಕಲಾಗಿದೆ. ಇದರ ಜೊತೆಗೆ ವಿಷ್ಣುದಾದ ಅವರ ಕಟೌಟ್ ಕೂಡ ರಾರಾಜಿಸುತ್ತಿದೆ. ಅಚ್ಚರಿ ಎನ್ನುವಂತೆ ದಾದನ ಕೋಟಿಗೊಬ್ಬ ಕೂಡ ಇದೇ ಚಿತ್ರಮಂದಿರದಲ್ಲಿ ಬಿಡುಗಡೆ ಕಂಡಿತ್ತು. ಹಾಗೆ ಪ್ರಸ್ತುತ ಹಾಕಿರುವ ಕಟೌಟ್ ಅನ್ನೇ ದಾದನ ಕೋಟಿಗೊಬ್ಬ ತೆರೆ ಕಂಡಾಗ್ಲೂ ಹಾಕಲಾಗಿತ್ತು. ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಒಂದಿಷ್ಟು ದಾದನ ಅಭಿಮಾನಿಗಳು ಸಂಭ್ರಮಿಸಿದ್ರೆ ಮತ್ತೊಂದಿಷ್ಟು ಅಭಿಮಾನಿಗಳು ಇದು ಪ್ರಚಾರದ ಗಿಮಿಕ್ ಅಂತ ಹೇಳ್ತಿದ್ದಾರೆ. ಈ ಪೈಕಿ ವಿಷ್ಣುದಾದನ ಅಭಿಮಾನಿಯೊಬ್ಬರು ಹಾಕಿರುವ ಕಾಮೆಂಟ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹೌದು, ಈ ಕಟೌಟ್ ಬಗ್ಗೆ ನಂಜರಾಜ್ ಅರಸನ್ನವರು ಎಲ್ಲರೂ ದಾದ ಅವರ ಹೆಸರನ್ನು ಪ್ರಚಾರಕ್ಕೆ ಬಳಸುವುದು ಬಿಟ್ಟರೆ ಬೇರೆ ಏನು ಮಾಡುವುದಿಲ್ಲ ಸರ್ ಎಂದು ಕಾಮೆಂಟ್ ಮಾಡಿದ್ರು. ಈ ಕಾಮೆಂಟ್ ಬಗ್ಗೆ ದಾದ ಅವರ ಅಪ್ಪಟ ಅಭಿಮಾನಿಯಾದ ವೀರಕಪುತ್ರ ಶ್ರೀನಿವಾಸ್ ಅವರು, ನಂಜರಾಜ್ ಹೆಮ್ಮೆಯ ಕನ್ನಡಿಗ ಸರ್, ಅವರೊಬ್ಬರೇ 2 ಬಾರಿ ಮುಖ್ಯಮಂತ್ರಿಗಳ ಮನೆ ತನಕ ಬಂದು ಸ್ಮಾರಕದ ವಿಷಯವಾಗಿ ಸರಕಾರದ ಮೇಲೆ ಒತ್ತಡ ತಂದಿದ್ದು, ಈಗಲೂ ಅವರು ಸಿದ್ಧರಿದ್ದಾರೆ ಸ್ಮಾರಕ ನಿರ್ಮಾಣಕ್ಕೆ. ಆದರೆ ಅವರು ಮುಖ್ಯಮಂತ್ರಿಯನ್ನು ಭೇಟಿಯಾದ ಪ್ರತಿ ಸಲವೂ ಭಾರತಿ ಅಮ್ಮನವರು ಸುದೀಪ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಕುಟುಂಬದವರ ಮನಸ್ಸನ್ನು ನೋಯಿಸಲು ಇಷ್ಟವಿಲ್ಲದೆ ಸರಿಯಾದ ಸಮಯಕ್ಕೆ ಕಾದಿದ್ದಾರೆಯಷ್ಟೇ ಎಂದು ಕಿಚ್ಚನ ಬಗ್ಗೆ ವಿವರಿಸಿದ್ರು. ಈ ಮೂಲಕ ವಿಷ್ಣುದಾದ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರಿಗಿರುವ ಅಭಿಮಾನವನ್ನು ತಿಳಿಸಿದ್ರು. ಹಾಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದ್ರು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.